ಸುರತ್ಕಲ್ ಟೋಲ್ ಗೇಟಿನ ಬಗ್ಗೆ ಈಗಾಗಲೇ ಸುದೀರ್ಘವಾದಂತ ಹಿಂದಿನ ಮಾತುಕತೆಗಳಾಗಿತ್ತು. ಮೊನ್ನೆ ಪ್ರತಿಭಟನೆ ಆಗ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ನಾನು ಅಧಿಕಾರಿಗಳ ಜೊತೆಗೆ ಮಾತಾಡಿದ್ದೇನೆ. ಅದರ ತೆರವಿನ ಕಾರ್ಯದ ಅಂತಿಮ ಹಂತಕ್ಕೆ ಬಂದಿದೆ. ನನಗಿರುವಂತಹ ಮಾಹಿತಿ ಮತ್ತು ಅಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ನವೆಂಬರ್ ಕೊನೆಯ ಹೊತ್ತಿಗೆ ಇದನ್ನು ತೆರವುಗೊಳಿಸುವಂತ ಕಾರ್ಯವನ್ನು ಮಾಡ್ತಾರೆ. ನೋ ಕಾಮೆಂಟ್ಸ್. 3 ತಿಂಗಳಿಗೊಂದ್ಸರಿ ಕಲ್ಲಿದ್ದಲಿನ ದರ ಮತ್ತು ಇಂಧನದ ದರದ ಆಧಾರದಲ್ಲಿ ವಿದ್ಯುತ್ ದರದ ಪರಿಷ್ಕರಣೆಯನ್ನು ಮಾಡಬೇಕು ಅಂತೇಳಿ 2014ರಲ್ಲಿ ತೆಗೆದುಕೊಂಡಂತ ತೀರ್ಮಾನ. ಈಗ ಮೊನ್ನೆ ಅಥವಾ 1 ವರ್ಷದಲ್ಲಿ ತೆಗೆದುಕೊಂಡಂತ ತೀರ್ಮಾನ ಅಲ್ಲ. ಯಾಕಾಗ ಆಗ್ತಿತ್ತು ಅಂತ ಕೇಳಿದ್ರೆ ಅಕಾಡೆಮಿಕ್ಲಿ ಹೇಳೋದು ನಾನು, 3 ತಿಂಗಳಿಗೊಂದ್ಸರಿ ಅಲ್ಲಿ ಸರಬರಾಜಿನ ವ್ಯತ್ಯಾಸ ಆಗ್ತಾ ಇತ್ತು, ಕಲ್ಲಿದ್ದಲಿನ ಬೆಲೆಯಲ್ಲಿ ವ್ಯತ್ಯಾಸ ಆಗ್ತಾ ಇತ್ತು, ಆಯಿಲ್ನಲ್ಲಿ ವ್ಯತ್ಯಾಸ ಆಗ್ತಾ ಇತ್ತು. ಈ ಕಾರಣಕ್ಕೋಸ್ಕರ ದರದಲ್ಲಿ ಅದನ್ನು ಪರಿಷ್ಕರಣೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ಆಫ್ ದಿ ರೆಕಾರ್ಡ್ ನಿಮ್ಗೆ ಮಾಹಿತಿಗೋಸ್ಕರ ಗೊತ್ತಿರಲಿ ಅಂತ ತುಂಬಾ ಸರಿ ಒಂದು ತಪ್ಪು ಅಭಿಪ್ರಾಯ ಏನಿದೆ ಅಂತ ಕೇಳಿದ್ರೆ ನಾನು ಉದಾಹರಣೆ ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ. ನಮಗೆ ಯೂನಿಟ್ ದರ 5 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ, ಅರ್ಥ ಆಗ್ತಿಲ್ಲ, 5 ರೂಪಾಯಿ ಇದೆ ಯೂನಿಟ್ ದರ. 3 ತಿಂಗಳಿಗೆ ಒಂದ್ಸರಿ ಪರಿಷ್ಕರಣೆ ಅಂದಾಗ 25% ಜಾಸ್ತಿ ಆಯ್ತು ಅಂತ ಅನ್ಕೊಳ್ಳಿ, 5.25 ಆಯ್ತು. ಮತ್ತೆ 3 ತಿಂಗಳಿಗೆ ಒಂದ್ಸರಿ ಚೇಂಜ್ ಆಗ್ಬೇಕಂದ್ರೆ 35 ಪೈಸೆ ಆಯ್ತು ಅಂತಂದ್ರೆ 5 ರೂಪಾಯಿಂದ 35 ಪೈಸೆ, 5 ಕಾಲರಿಂದ 35 ಪೈಸೆ ಅಲ್ಲ ಅಂತ ಅರ್ಥ ಆಯ್ತಾ? ಮೂಲ ದರದಿಂದ ಮತ್ತೆ ಬದಲಾಗೋದು. ತುಂಬಾ ಜನ ಏನ್ ಅನ್ಕೊಂಡಿದ್ರೆ 5 ಕಾಲು ಮೊನ್ನೆ ಮಾಡಿದ್ರು, ಈಗ ಮತ್ತೆ 35 ಪೈಸೆ ಅಂದ್ರೆ 5.65 ಆಯ್ತು ಅಂತ ಅನ್ಕೊಂಡಿದ್ರೆ 5.65 ಆಗೋದಿಲ್ಲ, 5.35 ಆಗೋದು. ಅಕಸ್ಮಾತ್ ಕಡಿಮೆ ಆಯಿತು ಅಂತಂದ್ರೆ ಮೂಲ ದರದಿಂದ 10 ಪೈಸೆ ಕಡಿಮೆ ಆಗುತ್ತೆ ವಿನ 5 ಕಾಲ್ ರೇಟ್ ಜಾಸ್ತಿ ಆಗಿತ್ತು, ಈಗ ಕಡಿಮೆ ಆಯಿತು ಅಂದ ತಕ್ಷಣ 5 ಕಾಲರಿಂದ ಕಡಿಮೆ ಆಗೋದಲ್ಲ, 5 ರೂಪಾಯಿಂದ ಕಡಿಮೆ ಆಗೋದು. ಇದು ಪರಿಷ್ಕರಣಾ ದರ 3 ತಿಂಗಳಿಗಿರುವಂತ ವ್ಯತ್ಯಾಸ. ಈಗ ನಾವು ಮುಖ್ಯಮಂತ್ರಿ ಹತ್ರ ಹೇಳಿರೋದೇನು ಅಂತ ಕೇಳಿದ್ರೆ, ಇದನ್ನ ಒಂದೇ ಸರಿ ಮಾಡಿ, ವರ್ಷದಲ್ಲಿ ಏನ ಒಂದ್ಸರಿ ಸಾರ್ವಜನಿಕ ಆಕ್ಷೇಪಣೆ ಅಂತ ತೆಗೆದುಕೊಂಡು ದರದ ಪರಿಷ್ಕರಣೆಯನ್ನು ಮಾಡ್ತೀವಿ, ಅದರಲ್ಲೇ 1-2 ಪೈಸವನ್ನು ವ್ಯತ್ಯಾಸ ಮಾಡ್ಕೊಂಡು ಮಾಡಿ 3 ತಿಂಗಳಿಗೋಸ್ಕರ ಮಾಡೋದು ಬೇಡ ಅಂತ ಹೇಳಿದೆ. KRC ಮುಂದೆ ನಾವು ಹೋಗಿದ್ವಿ, ಪರಿಷ್ಕರಣೆ ಇತ್ಯಾದಿ ಎಲ್ಲದನ್ನು ಕೂಡ ಮಾಡೋದು KRC, ಇದನ್ನು ಕೂಡ KRC ಹೇಳಿರೋದು. KRCಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. KRC ಅವರ ಅಂತಿಮ ತೀರ್ಮಾನ ಮಾಡಿದ ನಂತರ ಸರ್ಕಾರ ಅದನ್ನು ಪ್ರಕಟ ಮಾಡುತ್ತೆ.